ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವತಿಯಿಂದ ವಿ4 ನ್ಯೂಸ್ ಕರ್ನಾಟಕದ ಸಹಭಾಗಿತ್ವದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಿದ್ದು ಇಂದು ಮಂಗಳೂರಿನ ಉರ್ವ ಗಾಂಧಿನಗರದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಆಸಕ್ತಿಯಿಂದ ಭಾಗವಹಿಸಿದರು. ಮಂಗಳೂರಿನ ಉರ್ವ ಗಾಂಧಿನಗರದಲ್ಲಿ ಕಾರ್ಯಾಚರಿಸುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಾಥಮಿಕ ಶಾಲೆಯ ನೂರಾರು ಮಕ್ಕಳು ಸಾಂತಾ ಕ್ಲಾಸ್ ಚಿತ್ರಕ್ಕೆ ಬಣ್ಣ ಹಚ್ಚಿ ಸಂಭ್ರಮಪಟ್ಟರು. ಈ ಸಂದರ್ಭ ಶಾಲೆಯ ಮುಖ್ಯ ಶಿಕ್ಷಕಿ ಯಶೋತಾ ಬಿಯವರು ಮಾತನಾಡಿ, ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತು ವಿ4 ನ್ಯೂಸ್ ಕರ್ನಾಟಕದವರು ನಮ್ಮ ಶಾಲೆಯ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ. ನಮ್ಮ ಶಾಲೆಯ ಎಲ್ಲ ಮಕ್ಕಳು ಆಸಕ್ತಿಯಿಂದ ಭಾಗವಹಿಸಿ ಸಂಭ್ರಮ ಪಟ್ಟರು ಎಂದು ಹೇಳಿದರು. ಇವತ್ತಿನ ದಿನ ಕ್ರಿಸ್ಮಸ್ನ ಪ್ರಯುಕ್ತ ವಿ4 ಚಾನೆಲ್ ಮತ್ತು ಸನ್ ಪ್ರೀಮಿಯಂ ಆಯಿಲ್ನವರು ನಮ್ಮ ಮಕ್ಕಳಿಗೆ ಪೇಂಟಿಂಗನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಎಲ್ಲ ಮಕ್ಕಳು ಇದರಲ್ಲಿ ಸಂತೋಷದಿಂದ ಚಟುವಟಿಕೆಯಿಂದ ಭಾಗವಹಿಸಿದ್ದಾರೆ. ಇದಕ್ಕಾಗಿ ವಿ4 ಮತ್ತು ಸನ್ ಪ್ರೀಮಿಯಂ ಆಯಿಲ್ ಅವರಿಗೆ ಕೃತಜ್ಞತೆಯನ್ನು ಕೊಡ್ತೇನೆ. ಈ ಸಂದರ್ಭ ಶಾಲೆಯ ಶಿಕ್ಷಕರು, ವಿ4 ನ್ಯೂಸ್ ಕರ್ನಾಟಕದ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಸಂತ ಅಲೋಷಿಯಸ್ ಕಾಲೇಜಿನ ಚಿತ್ರಕಲಾ ಶಿಕ್ಷಕರಾದ ಜಾನ್ ಚಂದ್ರ ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು. Srinivas Hospital, Mukka, Surathkal, venturing out to provide affordable healthcare solutions and services to the community at large. The hospital has all major specialized departments of general medicine, orthopedics and super speciality plastic surgery, general surgery, OBG, pediatrics, ENT, ophthalmology, interventional cardiology, neurosurgery, dermatology, ICU, NICU and PICU. We are supported with diagnostic facilities like fully equipped radiology unit and pathology lab, and support facilities like blood bank, pharmacy and 24/7 ambulance services. For more information, please contact Srinivas Hospital, Mukka, Surathkal. Phone 0824 247 8586.